ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಕುಡ್ಲದ ಬೆಂಗರೆಡು ನಾಡ ಓಡ ಉಂತೆರದಕ್ಕೆ ಅಲ್ಪಸಂಖ್ಯಾತರಿಗಾದ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರ ಕಟ್ಟುನ ಯೋಜನೆಗಳಿಗೆ ಚಾಲನೆ. ಕಂಕನಾಡಿ ಶ್ರೀ ಬ್ರಹ್ಮಬೈದರ್ಕಳ ಗರುಡಿಡು ಕೊಡಿಯೇರ್ದು ವರ್ಷಾದ ಜಾತ್ರೆ ಶುರು. ರಡ್ಡು ವರ್ಷುಡುದುಂಬು ಗಾಳಿ ಬರ್ಸುಗು ಇಲ್ಲು ಮಗರ್ದು ಪೋಂಡಲ ಇಡಿಮುಟ್ಟ ಸರ್ಕಾರದ ಪರಿಹಾರ ಇಜ್ಜಿ ಒಡಿಪು ಮಣಿಪುರ ಗ್ರಾಮದ ಸುಮತಿ ಮರಕಾಲ್ದಿಯರ್ನ ಕತೆ ವ್ಯತೆ ಒಂಜುವರದಿ. ಕಾರ್ಲದ ಮಿಯರ್ಡ್ ಲವಕುಶ ಜೋಡುಕರೆ ಬೈಲ್ಕಂಬಲ. ವಾರ್ತೆದೇವರ ಓಮಿಕ್ರಾನ್ ಸಿಕ್ಕಿದ ಮಲ್ಲ ಅಪಾಯಡುಪನ ಘಾನಾದೀಶುಡ್ದು ಬತ್ತಿನ ಊರಿ ವ್ಯಕ್ತಿಗೆ ರ್ಯಾಪಿಡ್ ಆರ್ಟಿಪಿಸಿಆರ್ ಪರೀಕ್ಷೆ ನಡಪಾನಾಗ ಪಾಸಿಟಿವ್ ಬತ್ತಿನದವರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಶುಕ್ರವಾರ ರಾತ್ರಿ ಬಜಪಿದ ಅಂತಾರಾಷ್ಟ್ರೀಯ ವಿಮಾನ ಉಂತುನ ತಾನಡು ಅಧಿಕಾರಿಗಳ ಒಟ್ಟುಗು ತುರ್ತು ಸಭೆ ನಡಪಾಯರು. ಕೊರೋನಾ ಒಮಿಕ್ರಾನ್ ಇಂಚ ಸೀಕಡು ಅಪಾಯದ ದೇಶ ಆದುಪುನ ಘಾನಡ್ದು ಬತ್ತಿನ ಊರ್ಯಡ ರ್ಯಾಪಿಡ್ ಆರ್ಟಿಪಿಸಿಆರ್ ಪರೀಕ್ಷೆದ ಪುರ್ತುಡು ಪಾಸಿಟಿವ್ ಬತ್ತಿನದವರ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆ.ವಿ. ಕುಡ್ಲ ಏರ್ಪೋರ್ಟ್ ಮುಖ್ಯಸ್ಥರು, ಏರ್ಪೋರ್ಟ್ ಆರೋಗ್ಯಾಧಿಕಾರಿ, ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ, ಕೋವಿಡ್ ನೋಡಲ್ ಅಧಿಕಾರಿ ಬೊಕ ಅಪೋಲೋ ಲ್ಯಾಬ್ ಮುಖ್ಯಸ್ಥರನ್ನ ಒಟ್ಟುಗು ತುರ್ತು ಸಭೆ ನಡಪಾಯರು. ಶುಕ್ರವಾರ ವಿಮಾನ ನಿಲ್ದಾಣದ ಕಾನ್ಫರೆನ್ಸ್ ಸಭಾಂಗಣಡು ದಿವನ್ನ ಸಭೆಟ್ ಅಧಿಕಾರಿನ ಒಟ್ಟುಗು ಭಾರಿ ಚರ್ಚೆ ಮಂತದು. ಘಾನಾದೀಶುಡ್ದು ಬತ್ತಿನ ಒರಿಯನ್ನು ಶುಕ್ರವಾರ ರಾತ್ರಿನೇ ವೆಲ್ನಾಕ್ ಆಸ್ಪತ್ರೆದ ಐಸೋಲೇಷನ್ ವಾರ್ಡ್ಗೆ ಸೇರ್ಸಾದಂಡು. ಅರಡ ಒವೇಸೀಕದ ಲಕ್ಷಣ ಇಜ್ಜಂಡು. ಆ ವ್ಯಕ್ತಿ ಕುಲ್ಲುದನ ಎದುರ್ದ ಮೂಜಿಸಾಲು ಬೊಕ ಪಿರವುದ ಮೂಜಿಸಾಲಡು ಕುಲ್ಲುದ ನಕ್ಲು ಸೇರಿನಂಚ 27 ಜನ ಪ್ರಯಾಣಿಕರಿನ ಸುರುತ ಸಂಪರ್ಕದ ಜನಕ್ಲು ಒಂದು ಗುರುತು ಮಲ್ತದು. ಅಕ್ಲಿನ ಆರೋಗ್ಯ ಇಲಾಖೆದ ನಿಲೆಟ್ ಬೇತೆ ಬೇತೆ ಪರೀಕ್ಷೆ ಮಲ್ಪಾದು ಕ್ವಾರಂಟೈನ್ಗೆ ಪಾಡ್ದಂಡು. ಪಾಸಿಟಿವ್ ಬತ್ತಿನ ಪ್ರಯಾಣಿಕರನ್ನ ದೊಂಡೆದ ಪಸೆ ನೀರು ಮಾದರಿನ ಜನೋಮಿಕ್ ಸೀಕ್ವೆನ್ಸ್ ಪರೀಕ್ಷೆಗಾದ ಬೆಂಗಳೂರು ಕಡಪುಡುದು ಮಾಹಿತಿ ತೊಂದಿರು. ಜಿಲ್ಲಾಧಿಕಾರಿಯರು ವಿಮಾನ ತಾಣದ ಅಧಿಕಾರಿನ ಒಟ್ಟುಗು ಆರ್ಟಿಪಿಸಿಆರ್ ಪರೀಕ್ಷೆ, ಇಮಿಗ್ರೇಷನ್, ಏಸ್ ವಿಧ, ಚೆಕ್ಕಿಂಗ್ ಪಾಯಿಂಟ್, ಟ್ರಾನ್ಸಿಟ್ ಪ್ಯಾಸೆಂಜರ್ಸ್ ಬೊಕ ರೆಂಡ್ಮೈಸ್ ಪರೀಕ್ಷೆನ ಬಗೆಟ್ ಸರಿಯಾದ ತೀರಿಯೊಂದು ಸಲಹೆ ಸೂಚನೆಯನ್ನು ಕೊರಿಯರು. ಸಭೆಟ್ ಮುಖ್ಯ ಏರ್ಪೋರ್ಟ್ ಅಧಿಕಾರಿ ನೀರವ್ ಶಾ, ಕೋವಿಡ್ ನೋಡಲ್ ಅಧಿಕಾರಿ ಡಾಕ್ಟರ್ ಎಚ್ ಅಶೋಕ್, ಏರ್ಲೈನ್ ಸ್ಟೇಷನ್ ಮ್ಯಾನೇಜರ್ಸ್, ಟರ್ಮಿನಲ್ ಮ್ಯಾನೇಜರ್, ಇಮಿಗ್ರೇಷನ್ ಅಧಿಕಾರಿಗಳು ಬೊಕ ಸಂಬಂಧಪಟ್ಟ ಅಧಿಕಾರಿಗಳು ಸಭೆಟಿತ್ತೇರು. ಕೇಂದ್ರ ಬೊಕ್ಕ ರಾಜ್ಯದ ಮಾಜಿ ಮಂತ್ರಿ ಆರ್.ಎಲ್. ಜಾಲಪ್ಪ ಶುಕ್ರವಾರ ರಾತ್ರಿ ತಿರಿಯರು. ಅರೆಗೂ 27 ವರ್ಷ ಪ್ರಾಯ ದಂಗದಿತ್ತರು. ಆರು 4 ಸರ್ತಿ ಲೋಕಸಭೆದ ಸದಸ್ಯರಾದಿತ್ತೇರು. ದಂಗದ್ನ ಪ್ರಾಯಗೂ ಸಮ ಹುಷಾರಿಜ್ಜಂದೆ ಇತ್ತನ ಕೇಂದ್ರ ಬೊಕ್ಕ ರಾಜ್ಯಡು ದುಂಬು ಮಂತ್ರಿ ಆದಿತ್ತನ ಆರ್.ಎಲ್. ಜಾಲಪ್ಪ ಶುಕ್ರವಾರ ರಾತ್ರಿ ಆಸ್ಪತ್ರೆಡು ತಿರಿಯರು. ಅರೆಗೂ 27 ವರ್ಷ ಪ್ರಾಯ ಆದಿತ್ತಂಡು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ತೂಬುಗೆರೆತ ಆರ್. ಲಕ್ಷ್ಮೀನಾರಾಯಣ ಜಾಲಪ್ಪ 1988 ವಿಧಾನಸಭೆ ಸದಸ್ಯರಾದ 1983 ವಿಧಾನಸಭೆ ಸದಸ್ಯರಾಯಿನಾರು. 4 ಸರಕಾರಲೆಡು ಮಂತ್ರಿಯರಾದ ಬೇತೆ ಬೇತೆ ಖಾತೆರೆಡು ಕರ್ತವ್ಯ ಮಲ್ತದ್ನ ಜಾಲಪೇರು 1997 ಲೋಕಸಭಾ ಸದಸ್ಯರಾದ ಕೇಂದ್ರದ ಜವಳಿ ಖಾತೆ ಮಂತ್ರಿ ಆದಿತ್ತೇರು. ಒಟ್ಟು 4 ಸರ್ತಿ ಆರ್.ಎಲ್. ಜಾಲಪ್ಪ ಲೋಕಸಭೆತ ಸದಸ್ಯರಾದಿತ್ತೇರು. ಶನಿವಾರ ದೊಡ್ಡಬಳ್ಳಾಪುರ ಅರನ ಮರಣದ ಅಕೇರಿದ ಕಿರಿಯೆ ನಡೆತಂಡು. ಕೋಲಾರದ ದೇವರಾಜ ಅರಸು ಮೆಡಿಕಲ್ ಕಾಲೇಜ್ ಬೊಕ್ಕ ಜಾಲಪ್ಪ ಆಸ್ಪತ್ರೆ, ದೊಡ್ಡಬಳ್ಳಾಪುರದ ಆರ್.ಎಲ್. ಜಾಲಪ್ಪ ಇಂಜಿನಿಯರಿಂಗ್ ಕಾಲೇಜ್ ಆರ್ ಕಟ್ಟದ ಬುಲೆಪಾಯಿನ ಸಂಸ್ಥೆಲಾದುಂಡು. ದಕ್ಷಿಣ ಕನ್ನಡ ಜಿಲ್ಲೆ ಕೋಡಿಂಬಾಳ ಗ್ರಾಮದ ಕುದುಂಬೂರು ಕೈತಾಲ ಈ ದುಂಬು ಸೈನಿಕರಾದ ಸೇವೆ ಸಂದಾದ್ನ ಯೂಹಾನ್ ನಾನ್ ಪನ್ಪನಾರು ಇಲ್ಲಡ ರಾತ್ರಿ ಜೆತ್ತನವಲೆ ತೀರ್ನ ಸಂಗತಿ ನಡೆತದಂಡು. ಇಲ್ಲಡ ಒರಿಯೇ ಇತ್ತನಾರಿಗೆ 5 ವರ್ಷ ಪ್ರಾಯ ಆದಿತ್ತಂಡು. ದಕ್ಷಿಣ ಕನ್ನಡ ಜಿಲ್ಲೆದ ಕೋಡಿಂಬಾಳ ಗ್ರಾಮದ ಕುದುಂಬೂರು ಕೈತಲು ಈ ದುಂಬು ಸೈನಿಕರಾದ ಸೇವೆ ಸಂದಾದ್ನ ಸೈನಿಕರು ಇಲ್ಲಲ್ದ ಉಲೈ ಜೆತ್ತನವಲೆ ತೀರ್ದಿರು. ಆರು ನೂಜಿಬಾಳ್ತಿಲ ಕನ್ವರೆ ಕೈತಲ್ದ ವೇಲಿಕಲ್ದಾರು ಯೋಹಾನ್ ನಾಂದ್ ಗುರುತು ಮಲ್ತದಂಡು. ಅರೆಗೆ 5 ವರ್ಷ ಪ್ರಾಯ ಆದಿತ್ತಂಡು. யோஹானன் கரின ராத்திரினே தீர்ந்து பொடுந்து சம்சய தாழ்ந்து யோஹானன் ಎಲ್ಲಡ ಒರಿಯೇ ಇತ್ತದು ಇಲ್ಲದ ಎದುರ್ದ ಲೈಟ್ ಪಾಡ್ದಿತ್ತದು ಪಗೇಲ್ದ ಪೊರ್ತು ಲೈಟ್ ಪಾಡ್ದೇ ಇತ್ತದು ಇಲ್ಲಗ ಬಾಕಿಲು ಪಾಡ್ದೇ ಉಪ್ಪುನಗ ಊರ್ದಕ್ಲಿಗೆ ಸಂಶಯ ಬತ್ತದು ಬಾಕಿಲು ದಿತ್ತುನಗ யோஹಾನನ್ ತೀರ್ದನ ಸಂಗತಿ ಗೊತ್ತಾತಂದು ಆಂಡ ರಾತ್ರಿ ಮುಟ್ಟಲ ಪುನಃ ಇಲ್ಲದ ಉಲೈಡೇ ಇತ್ತದು ಈ ದುಂಬು ಸೈನಿಕರಾದ ಸೇವೆ ಸಂದಾದ್ನಾರನ ಸ್ಥಿತಿಗತಿ ಇಂಚಾಯಿನವು ಬೇಜಾರ್ದ ಸಂಗತಿ. ಕುಡ್ಲನಗರದ ಬೆಂಗ್ರೆ ಪ್ರದೇಶಡು ಮೂಜಿಕೋಟಿ ಎಲ್ಪ ಲಕ್ಷ ರೂಪಾಯಿ ಅನುದಾನಡು ನಾಡ ಓಡ ಉಂತ್ಯರ ದಕ್ಕಿ ಕಟ್ಟುನ ಬೊಕ್ಕ 2 ಕೋಟಿ ರೂಪಾಯಿ ಅನುದಾನಡು ಅಲ್ಪಸಂಖ್ಯಾತರ್ನ ಬುಳೆಚಿಲ್ಗಾದ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರ ಕಟ್ಟುನ ಬುಳೆಚಿಲ್ ಕಾರ್ಯಗೂ ಶನಿವಾರ ಶಾಸಕರು ವೇದವ್ಯಾಸ ಕಾಮತ್ ಚಾಲನೆ ಕೊರಿಯರು.
ಕುಡ್ಲನಗರದ ಬೆಂಗೇರು ಪ್ರದೇಶಡು ಮೂಜಿಕೋಟಿ ಎಲ್ಪ ಲಕ್ಷ ರೂಪಾಯಿ ಅನುದಾನಡು ನಾಡ ಓಡ ಉಂತೆರೆ ಧಕ್ಕೆ ಕಟ್ಟುನ ಬೊಕ್ಕ 2 ಕೋಟಿ ರೂಪಾಯಿ ಅನುದಾನಡು ಅಲ್ಪಸಂಖ್ಯಾತರನ ಬುಳಿಚಿಲ್ಗಾದ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರ ಕಟ್ಟುನ ಬುಳಿಚಿಲ್ ಕಾರ್ಯಗೂ ಶನಿವಾರ ಆಟಣೆ ಮಲ್ತದಿತ್ತೇರು ಶಾಸಕರು ವೇದವ್ಯಾಸ ಕಾಮತ್ ಭೂಮಿ ಪೂಜೆ ನಡಪಾದ ಬುಳಿಚಿಲ್ ಕಾರ್ಯಗೂ ಚಾಲನೆ ಕೊರಿಯರು ಕುಡ್ಲನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರವಿಶಂಕರ ಮಿಜಾರ್ ಬೇತೆ ಬೇತೆ ಇಲಾಖೆಯ ಅಧಿಕಾರಿಗಳು ಬಿನ್ನೆರು ನಾಯಕರು ಪಾಲ್ದೆ ತೊಂದಿರು ಸ್ವಲ್ಪ ಮೀಟರ್ ಉದ್ದದ ನಾಡ ಓಡ ಉಂತುನ ಬೀಚ್ ಲ್ಯಾಂಡಿಂಗ್ ಸ್ವಲ್ಪ ಮೀಟರ್ ಉದ್ದದ ಕಾಂಕ್ರೀಟ್ ಮಾರ್ಗ ನಾಡವಡ ಉಂತೆರೆ 2 ಮೀಟರ್ ಗುಂಡಿದಾತ ಪೊಯ್ಯೆ ದಿಪ್ಪುನ 50 ಮೀಟರ್ ಉದ್ದದ 450 ಮಿಲಿಮೀಟರ್ ದಪ್ಪದ ಡಯಾಡ್ರಮ್ ವಾಲ್ 30 ಮೀಟರ್ ಉದ್ದದ 500 ಮಿಲಿಮೀಟರ್ ದಪ್ಪದ ಡಯಾಡ್ರಮ್ ವಾಲ್ 45 ಮೀಟರ್ ಉದ್ದದ ಆರ್ಸಿಸಿ ತಡೆಪು ಗೋಡೆ ಕಟ್ಟುನ ಯೋಜನೆಯಲ್ಲಿ ಈ ಬುಳಿಚಿಲ್ ಕಾರ್ಯದೊಲೈ ಬರ್ಪುಂಡು. ಕೋಟಿಯ ಜಟ್ಟಿ ಕಾಮಗಾರಿಗಳು ಈಗಾಗಲೇ ಪ್ರಾರಂಭವಾಗಿದೆ. ಅದು ದಟ್ ಈಸ್ ವಾಣಿಜ್ಯ ಜಟ್ಟಿ. ಆ ವಾಣಿಜ್ಯ ಜಟ್ಟಿಯಿಂದ ಈ ಭಾಗದಿಂದ ವಾಣಿಜ್ಯ ಸಂಬಂಧಪಟ್ಟಂಥ ರಫ್ತು ಮಾಡಲಿಕ್ಕೆ ಈ ಪ್ರದೇಶದ ಜಾಗವನ್ನು ಉಪಯೋಗಿಸಿಕೊಂಡು ಆ ಜಟ್ಟಿಯ ಮುಖಾಂತರ ಕಳಿಸುವಂಥ ಕೆಲಸ ಕಾರ್ಯಗಳು. ಮೂರನೇ 3rd ಫೇಸ್ ಜಟ್ಟಿ ಇದೆ, ಫಿಶರೀಸ್ ಜಟ್ಟಿ. ಅದು ದಟ್ ಈಸ್ ಫಿಶರೀಸ್ ಜಟ್ಟಿ. ಇದು ನಾಡದೋಣಿ ಫಿಶರೀಸ್ ಜಟ್ಟಿ. ದಿಸ್ ಇಸ್ ವಾಣಿಜ್ಯ ಜಟ್ಟಿ. ಇದು ಕಮರ್ಷಿಯಲ್ ಜಟ್ಟಿ. ಇಲ್ಲಿಂದ ದೊಡ್ಡ ಹಡಗುಗಳು ಬೇರೆ ಬೇರೆ ಕಡೆಗಳಿಗೆ ಹೋಗಲಿಕ್ಕೆ ಅವಕಾಶ ಕೊಡುವಂಥ ದೃಷ್ಟಿಯಲ್ಲಿ -7 ಮೀಟರ್ ಸ್ಟಿಚಿಂಗ್ ಮಾಡಿ ದೊಡ್ಡ ಹಡಗುಗಳಿಗೆ ಹೋಗುವಂಥದ್ದು, ಅದರ ಕೂಡ ಕಾಮಗಾರಿಗಳು ಪ್ರಾರಂಭ ಆಗಿದೆ. ಇದು 3 ಯಶಸ್ವಿಯಾಗಿ ಆದರೆ ಭಾಳ ದೊಡ್ಡ ದೃಷ್ಟಿಯಲ್ಲಿ ಸಾವಿರಾರು ಜನರಿಗೆ ಈ ಪ್ರದೇಶದಲ್ಲಿ ಇನ್ನಷ್ಟು ಉದ್ದಿಮೆ ಮತ್ತು ವ್ಯಾಪಾರದ ದೃಷ್ಟಿಯಲ್ಲಿ ಅವರಿಗೆ ದೊಡ್ಡ ರೀತಿಯ ಅವಕಾಶಗಳು ಕಲ್ಪಿಸಿಕೊಡುವಂಥ ದೃಷ್ಟಿಯಲ್ಲಿ ಈಗಾಗಲೇ ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯಗಳಾಗ್ತದೆ. ಕುಡ್ಲ ಕಂಗನಾಡಿದ ಶ್ರೀ ಬ್ರಹ್ಮಬೈದರ್ಕಳ ಗರುಡಿಡು ಶನಿವಾರ ಕಾಂಡೆ ಕೊಡಿಯೇರ್ದು ವರ್ಷಾದಿ ಜಾತ್ರೆ ಶುರುವಾಂಡು ಡಿಸೆಂಬರ್ 21 ಅಂಗಾರೆ ದಿ ಬೈದಿದಿ ಬುಕ್ಕ ಬೈದಿರ್ಲೆ ನೇಮ ನಡಪೆರುಂಡು. ತುಳುನಾಡೋರ್ಮೆದ 200 ಅಜಿಪೇಡದ ಹೆಚ್ಚ ಗರೋಡಿಲಿಡು ಐಸ್ರದ ಗರಡಿ ಪಂಪ್ನ ಭಾರೀ ಜನಸೇರ್ನ ಕುಡ್ಲ ಕಂಕನಾಡಿದ ಶ್ರೀ ಬ್ರಹ್ಮಬೈದರ್ಕಳ ಗರೋಡಿಡು ಶನಿವಾರ ವರ್ಷಾದಿ ಜಾತ್ರೆ ಶುರುವಾತಂಡು ಕಾಂಡೆ ಜಾತ್ರೆಗೂ ಕೊಡಿಯೇರ ಅಟ್ಟಣೆ ಆದಿತ್ತರು. ಗರೋಡಿಡು ಪ್ರಾರ್ಥನೆ ನಡಪಾದು ಬೈದರ್ಲಿನ ದರ್ಶನದ ಒಟ್ಟುಗೂ ಕೊಡಿಯೇರುನ ಕಾರ್ಯಕ್ರಮ ಶುರುವಾಂಡು. ಕಂಕನಾಡಿ ಗರೋಡಿದ ಆಡಳಿತ ಮಂಡಳಿ ಗುರುಕಾರ್ಯರು ಕೆ ಚಿತ್ತರಂಜನ್ ಬುಕ ಆಡಳಿತ ಮುಕ್ತೇಸರಿರು ಸದಸ್ಯರು ಊರ ಪರ ಊರ್ಲಿನ ಭಕ್ತಿ ರೀತಿದು ವರ್ಷಾದಿ ಜಾತ್ರೆ ಕೊಡಿಯೇರುಂಡು. ಒಟ್ಟು 5 ದಿನದ ಜಾತ್ರೆಡು ಐತಾರ ರಾತ್ರಿ ವಿಷ್ಣುಮೂರ್ತಿ ನೇಮ, ಸೋಮವಾರ ರಾತ್ರಿ ಕೊಡಮಂದಾಯ ನೇಮ, ಅಂಗಾರ ರಾತ್ರಿ ಕೋಟಿ ಚೆನ್ನೈರು ಅಪ್ಪೆ ದೇಯಿ ಬೈದೀತಿ ಬುಕ್ಕ ಬೈದರ್ಲೆ ನೇಮ, ಬುಧರ ರಾತ್ರಿ ಮಾಯಂದಾಲ್ ನೇಮ ನಡಪಾದು ಜಾತ್ರೆದ ಕೊಡಿಜಾಪೇರು. ಈ ಕ್ಷೇತ್ರಡು ಈ ಸತಿ 7 ಒರ್ಮೋಗು ಕೊಡಿಯೇರು ಒಪ್ಪನಾಗ ಆಯ್ನಾತ್ ಬೇಗ ಕೊಡಿಯೇರ ಮೂರ್ತ ತಿಕ್ಕಿನ ಹತ್ರ ಅವು ಬೇಗ ಕೊಡಿಯೇರು ಅಂಚನ ಹತ್ರ ಮಾತ ಬಂದುಲೆಗಳ 5 ದಿನದ ಜಾತ್ರೆ 5 ಪಕ್ಕ ಭಾರಿ ಪೊಡ್ಲೋಡು ನಡಪುಂಡು ಕ್ಷೇತ್ರಡು ಬೋಡ್ತಂಚಿನ ವ್ಯವಸ್ಥೆಯನ್ನು ಮಾತ ಭಕ್ತರಿಗೆ ಮಾಡ್ತದನು ನಿಕಲು ಇದೇ ಬಂಡಂಗ ಕೋವಿಡಿನ ಒಂಚೂರು ಜಾಗ್ರತೆ ಮಾಡ್ತದೆ ಬತ್ತಾಡಾಂಡು ಬಕ್ಕ ಕೋವಿಡ್ಗೆ ನಿಕ್ಲಿಗೆ ಟೆಸ್ಟ್ ಮಲ್ಪನಲ್ಲ ಮೂಲ ಕಂಕನಾಡಿ ಗರುಡ್ಡು
ಟೆಸ್ಟಿಂಗ್ ಒಂದುಂಡು ಅಂಚೆಟ ಹತ್ರ ನಿಖಲು ಟೆಸ್ಟ್ ಮಲ್ಪಲ್ಲಿ ಈ ಜಾತ್ರೆಗೆ ಮಾತ್ರ ನಿಖಲ್ನ ಕ್ಷೇತ್ರದ ಅವತ್ತಂದ ಈ ಗ್ರಾಮದ ಊರದ ಪರ ಊರದಕ್ಲೆ ಮಾತ್ರಲ್ಲ ನಿಖಲೆ ಮತ್ತದ ಗಂಧಪ್ರಸಾದ ಎತ್ತೊಂಡು ಬಂದಿದೆ. ಉಡುಪಿ ಜಿಲ್ಲೆ ಬಣಿಪುರ ಗ್ರಾಮದ ಸುಮತಿ ಮರಕಾಲ್ದಿ ಪನ್ಪುನ ಭಾರಿ ಬಡಪತದ ಪೊಂಜನ ಇಲ್ಲಿ ಗಾಳಿ ಬರ್ಸೋಗು ಮಗರ್ದು 2 ವರ್ಷ ಕರೆದಿண்டு ಅಂಡ ಆರೆಗ್ ನನಲ ಪರಿಹಾರ ತಿಕ್ಕಂದೆ ಪೊಸ ಇಲ್ಲದ ಭಾಗ್ಯ ನನಲ ಒದಗದಿಜೆ ಇತ್ತೆ ಅಬಗಿಟು ಒಂಜಿ ವರದಿ. ಬಿಚ್ಚಿದ ಮಗ್ರನ ಇಲ್ಲ ಎದುರು ಕೈ ಮುಗಿದು ಕಣ ನೀರು ಜಪುಡಾದು ಪರಿಹಾರ ಕೊರ್ಪಲೆಯನ್ನು ನಟ್ಟೊಣ್ಣ ಪೊಂಜನ ಸ್ಥಿತಿಗತಿ ತೂಂಡ ವಾ ಕಲ್ ಹೃದಯ ಗಾಂಡಲ ಬೇಜಾರಾವಂದು ಪಂದು ಒಂದು ಇಲ್ಲು ಕಳೆವನ್ನ ಪೊಂಜನ ಸ್ಥಿತಿಗತಿ. ಉಡುಪಿ ಜಿಲ್ಲೆ ಮಣಿಪುರ ಗ್ರಾಮಡು ಉಪ್ಪುನ ಈ ಇಲ್ಲು ಎಲ್ಲಿ ಆಂಡಲ ಎಡ್ಡೆಡಿತ್ತಲು ಸುಮತಿ ಮರಕಾಲ್ದಿ ಪಂಪನ ಪೊಂಜು ಬಡಪತ್ತಿ ತಿಂಡಲ ಜೋಕ್ಲಿನ ಒಟ್ಟಿಗೆ ಓರಿ ಕೊಡಿತೇರು ಆಂಡ 2 ವರ್ಷದುಂಬು ಜಿಲ್ಲೆಡು ಬತ್ತಿನ ಭಾರಿ ಬರ್ಸೋಗು ಈ ಇಲ್ಲು ಬಿಚ್ಚಿದು ಬುರುಗು. ಬಿಚ್ಚಿದ್ನ ಇಲ್ಲಗ ಟರ್ಪಲ್ ಪಾಡ್ದು ತನಕಲ ಪರಿಹಾರ ತಿಕ್ಕೊಂದು ತನ್ನ ಇಲ್ಲ ಮಾತೇರ್ನಂಚ ಸರಿ ಆ ಒಂದು ಕಾತು ಕುಳಿಯರು ಆಂಡ 2 ವರ್ಷ ಆಂಡಲ ಸುಮತಿ ಮರಕಾಲ್ದಿನ ಆಸೆ ಆದಿ ಉರಿದಿಂದು ಇಲ್ಲದ ಕನ ನಿಜ ಆಯ್ಚಿ. ಬಿಚ್ಚಿದ ಬೂರ್ನ ಇಲ್ಲಡೆ ಉಷರಿಜ್ಜಂದಿನ ಮಗನ ಒಟ್ಟಿಗೂ ಬದುಕು ಸಾಗದಿಲ್ಲ. ಸುಮತಿಯರಿಗಳ ಆರೋಗ್ಯ ಸಮಸ್ಯೆ ಉಂಟು, ನಡಪ್ಪಿಯರ್ಲ ಕಷ್ಟ ಅಂಚಾದು ಇಲ್ಲು ಕಟ್ಟದ ಕೊರ್ಲೆ ಸ್ವಾಮಿಯಿಂದ ಅಧಿಕಾರಲೆಡ ನಟ್ಟೊಣೊಂದುಲ್ಲೇರು. ಕುಸುಮ ಮರಕಾಲ್ದಿಯರ್ನ ಬೇನೆ ಬೀಜಾರ್ನ ಆರೆನ ಬಾಯಿಡ್ದೆ ಕೇನು. ಬಿದ್ದು 2 ವರ್ಷ ಆಯಿತು. 2 ವರ್ಷದಿಂದ ಪಂಚಾಯತಿಗೆ ಒಂದು 10 ಸಲ ಅರ್ಜಿ ಕೊಟ್ಟೆ. 10 ಸರ್ತಿ ಅರ್ಜಿ ಕೊಟ್ಟದ್ದಕ್ಕೆ ಹಣ ಬರ್ತದೆ ಅಂತ ಪಂಚಾಯತಿಯವರು ಹೇಳಿದ್ದಾರೆ. ಕರೆಂಟಿಗೆ ಕೂಡ ಅರ್ಜಿ ಕೊಟ್ಟಿದ್ದೇನೆ. ಕರೆಂಟ್ ಕೂಡ ಹಾಕಲಿಕ್ಕೆ ಬಂದರು. ಮನೆ ಸರಿ ಇಲ್ಲ, ಗೋಡೆ ಇಲ್ಲ ಅಂತ ಹೇಳಿ ಹಿಂದೆ ಹೋದರು. ಮನೆ ಆಗಲಿಲ್ಲ, ಈ ಮನೆ ಸರಿ ಇಲ್ಲ ಅಂತ ಹೇಳಿ ಹಿಂದೆ ಹೋದ್ರು. ಇಲ್ಲ ಡಿಜಿಲ್ ತರುವುದು ಪೇಟೆಯಿಂದ ಡಿಜಿಲ್ ತಂದು ದೀಪ ಹಚ್ಚುವುದು, ರಾತ್ರಿ ಆಗಲು ದೀಪ ಹಚ್ಚುವುದು. ಅಡುಗೆ ಮಾಡಲಿಕ್ಕೆ ಜಾಗ ಇಲ್ಲ, ಹೊರ ಕಡೆ ಅಡುಗೆ ಮಾಡುವುದು. ಮಳೆ ಬಂದರೆ ಕೂತ್ಕೊಂಡು ಮತ್ತೆ ಮನೆ ಹೋದ ನಂತರ ಅಡುಗೆ ಮಾಡುವುದು. ಹೊಟ್ಟೆಗಿಲ್ಲದೆ ಕೆಲವು ಸಲ ಬಿದ್ದು ಕೂತ್ಕೊಂಡಿದ್ದೀವಿ. ಹಾಗೆ ಕೊಡ್ತೇನೆ ಅಂತ ಹೇಳ್ತಾರೆ ಪಂಚಾಯತಿಯವರು. ನಮ್ಮ ಹತ್ರ ಏನು ಹಣ ಇಲ್ಲ ಕಟ್ಟಲಿಕ್ಕೆ, ಕೊಡ್ತೇನೆ ಅಂತ ಹೇಳ್ತಾರೆ ಪಂಚಾಯತಿಯವರು. ತಾಲೂಕು ಪಂಚಾಯತಿಗೆ ಬರಲಿಲ್ಲ, ಬಂದ ಕೂಡಲೇ ಹಣ ಕಳಿಸ್ತೇವೆ ನಿನಗೆ, ಹೇಳ್ತೇನೆ ನಿನಗೆ ಅಂತ ಹೇಳಿದರು. ಇಷ್ಟರವರೆಗೆ ಎಲ್ಲರದ್ದು ಬಂದಿದೆ. ಈಗ ಬಂದಿದ್ದಕ್ಕೆ ನಾನು ಈಗ ಈ ಕೆಲಸದಲ್ಲಿ ಮಾತಾಡೋದು ನಿಮ್ಮ ಹತ್ರ. ನನಗೆ ಮಾತ್ರ 1 ರೂಪಾಯಿ ಗೌರ್ಮೆಂಟಿನದು ನನಗೆ 1 ರೂಪಾಯಿ ಬರಲಿಲ್ಲ, ಎಲ್ಲರಿಗೂ ಬಂದಿತ್ತು. ಸರ್ಕಾರಿ ಅಧಿಕಾರಿಲು ಬತ್ತದು ತೂದು ಪೋದು 3 ಲಕ್ಷ ರೂಪಾಯಿ ಪರಿಹಾರ ಮಂಜೂರು ಮಲ್ತದರಿಗೆ ಆಂಡ ಪರಿಹಾರ ಅರನ ಕೈಕ್ ಸೇರ್ದು ದಾಯತಿಕದ ಜೀಂದು ಊರ್ದಕ್ಲು ಪ್ರಶ್ನೆ ಮಲ್ತಂಡ ಆಧಾರ್ ಕಾರ್ಡ್ ಸರಿ ಇಜ್ಜಿಂದು ಪಂತೀರ ಅಧಿಕಾರಿ ಕಡಿಕ್ ಆಧಾರ್ ಕಾರ್ಡ್ ಸರಿ ಮಲ್ತಂಡಲ ಪರಿಹಾರ ಕೊರ್ತುಜೀರು ಆತೆ ಅತ್ತು ಈ ಇಲ್ಲಗ್ ನನಲ ಕರೆಂಟ್ ಇಜ್ಜಿಂದು ಪನ್ಪುಣವು ಆಶ್ಚರ್ಯದ ಸಂಗತಿ. ಸುಮತಿ ಮರಕಾಲ್ದಿ ವರ್ಷಲ ಇಲ್ಲು ತೆರಿಗೆ ತಪ್ಪಂದೆ ಕಟ್ಟುವಿರು ಅಂಚೆ ಇತ್ತದ್ಲ ಇಲ್ಲು ಮಗರ್ನೆಕ್ ಪರಿಹಾರ ತಿಕ್ಕನ್ನವು ಮಲ್ಲ ಅನ್ಯಾಯ. ಸಂಬಂಧಪಟ್ಟನಕ್ಲು ನಾನಾಣಲ ಕಣ್ಣು ಬುಲಾವಡು ಈ ಇಲ್ಲದ ಸ್ಥಿತಿಗತಿ ತೂವಡು ಪೊಂಜನ ಮೋನೆಡು ಪಿರ ಐಸ್ರ ಮೂಡಾವಡು ಒಂದು ಸರ್ವೇರ್ನಲ ಉಡಲ್ದಿಂಜಿ ಪಾತೆರ. ಐಸಿಐ ಕುಡ್ಲ ಶಾಖದ ನಿನ್ನೆಟ್ಟು ಪದ್ಮಶ್ರೀ ಪ್ರಶಸ್ತಿ ಪಡೆತಿನ ಹರೆಕಲ ಹಾಜಬ್ಬ ಬೊಕ್ಕ ಮೂವೀರು ಸಾಧಕರಿಗೆ ಸಮ್ಮಾನದ ಮರ್ಯಾದಿಲೇಸು ಶನಿವಾರ ಕುಡ್ಲ ಪಡಿಲ್ದ ಐಸಿಐ ಭವನ ನಡೆತಿದೆ. ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತೇರು ಕಾರ್ಯಕ್ರಮ ಉದಿಪರ ಮಾಲ್ತೇರು. ಪದ್ಮಶ್ರೀ ಪ್ರಶಸ್ತಿ ಪಡೆಯಿನ ಹರೆಕಲ ಹಾಜಬ್ಬ ಸೇರಿದು ಬೇತೆ ಬೇತೆ ಕ್ಷೇತ್ರೊಳಿಡು ಸಾಧನೆ ಮಲ್ತನ 4 ಸಾಧಕರಿಗೆ ಭಾರತೀಯ ಲೆಕ್ಕ ಪರಿಶೋಧಕರ ಸಂಘ ಕುಡ್ಲ ಶಾಖದ ನಿರಿಡು ಶನಿವಾರ ಕುಡ್ಲ ಪಡಿಲ್ದ ಐಸಿಎಐ ಭವನಡು ಸಮ್ಮಾನದ ಮರ್ಯಾದಿ ಕಾರ್ಯಕ್ರಮ ಆಟಣೆ ಮಲ್ತಿದ್ದೇರು. ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯರು ತುಡರ್ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೇರು.
ಶ್ರೀರಾಮಕೃಷ್ಣ ಮಠದ ಸ್ವಾಮಿ ಏಕಗಮ್ಯಾನಂದಜಿ, ಹರೇಕಲ ಹಾಜಬ್ಬ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿದ ಜಿಲ್ಲಾ ಘಟಕದ ಗುರ್ಕಾರ್ಯರು ಶಾಂತರಾಮ ಶೆಟ್ಟಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ SS ನಾಯಕರಿಗೆ ಬಿನ್ನೀರ್ನ ಸೀರಿಗಿಡಿ ಸಮ್ಮಾನದ ಮರ್ಯಾದೆ ಮಲ್ತೇರು. ಎಡಪಡಿತೇರು ಪಾತಿರದು ಸಾಧಕರಿಗೆ ಬೊಕ್ಕ ICAI ಸಂಸ್ಥೆಗೆ ಮೆಚ್ಚುಗೆ ತೆರಿಪಾಯರು. You should become humble than ever before, more humble than ever before. Humility should be your virtue. ಬಹಳ ಇಂಪಾರ್ಟೆಂಟ್. ಕೆಲವೊಮ್ಮೆ ಈ ಅಹಂಕಾರ ಅಂತ ಹೇಳ್ತಾರೆ. ಸಾಧು ಸಂತರು ಹೇಳಿದ್ರು, ನಿಮಗೆ ಗೊತ್ತಿದೆ, ದಾಸರು ಹೇಳಿದ್ರು, ನಾನು ಹೋದರೆ ಹೋದೇನು ಎಲ್ಲಿಗೆ ಸ್ವರ್ಗಕ್ಕೆ, ನಾನು ಹೇಳುವಂಥದ್ದು. ಥ್ಯಾಂಕ್ಸ್ ಟು COVID-19 pandemic, it acted like a Vishwaguru. In what sense? The positive side of it. I always visualize the positive side of COVID-19 pandemic, because it created an era of what you call radical uncertainty. At the same time, it opened up a new window of brilliant opportunities, not only for the chartered accountants, for each and every one of us. But the question is, what kind of lens you are using to view the things. ಹರೇಕಲ ಹಾಜಬೇರು ಸೊಲ್ಮೆ ಸಂದಾದು ಪಾತಿರ್ದು ಹರೇಕಲದ ಕುಗ್ರಾಮೊಡಿತನ ಏನನ್ನು ಗುರುತು ಮಲ್ತದು ದೇಶದ ಮಿತ್ತ ಮಟ್ಟದ ನಾಗರಿಕ ಪ್ರಶಸ್ತಿ ಕುರಿದು ದೇಶದ ಜನ ಗುರುತು ಮಲ್ತದೆಂದು ಮಾತೆರೆಗಳ ಸೊಲ್ಮೆ ಸಂದಾವೆ ಪಂಡಿರು. ದೇಶದ ಪ್ರಧಾನಮಂತ್ರಿಯವರು, ಸನ್ಮಾನ್ಯ ರಾಷ್ಟ್ರಪತಿಯವರು, ನನ್ನ ಜಿಲ್ಲೆಯ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ನನ್ನ ಜಿಲ್ಲೆ ಮಂಗಳೂರು ಜಿಲ್ಲೆ, ನಾನೊಬ್ಬ ಸಾಮಾನ್ಯ ಮನುಷ್ಯ. ನನ್ನ ಈ ಕ್ಷೇತ್ರ ನನ್ನದು ಹರೇಕಲ UT ಖಾದರ್ ಅವರ ಕ್ಷೇತ್ರದಲ್ಲಿ ನಾನು ನನ್ನ ಜೀವನ, ನನ್ನನ್ನು ಕೂಡ ತಂದೆ ಇರುವಾಗ 2071ರಲ್ಲಿ ನನಗೆ ಒಂದು ಹರೇಕಲ ಗ್ರಾಮ ಒಂದು ಶೆಟ್ನವರ ಭೂಮಿಲಿ ಹುಟ್ಟಿ ಅವನು 1 ಎಕರೆ ಜಾಗ ಕೂಡ ಕೊಟ್ಟಿದ್ದರು ಅವರ ತಂದೆ UT ಖಾದರ್ ಅಂತ. ಇವತ್ತು ಅದೇ 2000 ಇಸ್ವಿಯಲ್ಲಿ ಒಂದು ಮದ್ರಸದಲ್ಲಿ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿ ನನಗೆ ವಿದ್ಯಾಭ್ಯಾಸ ಪಡ್ಕೊಳ್ಳಿ ಆಗಿಲ್ಲ. ನಾನು ಮಂಗಳೂರು ಕಿಟ್ನಾಡಿನವರು ನನ್ನ ಹತ್ರ ಎಷ್ಟೋ ಜನ ಇಂಗ್ಲೀಷಲ್ಲಿ ಮಾತಾಡುವಾಗ ನನಗೆ ಉತ್ತರ ಕೊಡುವ ಮುಜುಗರಾದ ಮನುಷ್ಯ. ಆದರೆ ಅದರ ಜೊತೆಯಲ್ಲಿ 95, 96, 2000 ಇಸ್ವಿಯಲ್ಲಿ ಅಲ್ಲೇ ಇದ್ದೆ. ICAI ಕುಡ್ಲ ಘಟಕದ ಗುರುಕಾರ್ಯರು KF ಸುಬ್ರಹ್ಮಣ್ಯ ಕಾಮತ್, ಕಾರ್ಯಂತಿರು ಪ್ರಸನ್ನ ಶೆನಿ, ಕೋಶಾಧಿಕಾರಿ ಗೌತಮ್ ನಾಯಕ್, ಸಿಕ್ಕಸ ಗುರುಕಾರ್ಯರು ಗೌತಮ್ ಪೈ ಪಾಲ್ದೆ ತೊಂಡೀರು. ಬೆದ್ರ ತಾಲೂಕು ಅಳಿಯೂರ್ದ ಉಮ್ಮಲತ್ತಡೆ ಶ್ರೀ ಧರ್ಮರಸು ಕುಕ್ಕಿನಂತಾಯ ಕೊಡಮಣಿತಾಯ ದೇವಸ್ಥಾನ ಬೊಕ್ಕ ಶ್ರೀ ಬ್ರಹ್ಮಬೈದರ್ಕಳ ಗರುಡಿಡು ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶ ಡಿಸೆಂಬರ್ 21 25 ಮುಟ್ಟ ಆಟಣ ಮಲ್ತದಿಂದ ಆಡಳಿತ ಸಮಿತಿ ಗುರುಕಾರ್ಯರು ಪ್ರವೀಣ್ ಭಟ್ ಕಾನಂಗಿ ಪಂತೇರು. ಬೆದ್ರ ತಾಲೂಕು ಅಳಿಯೂರು ಉಮ್ಮಲತ್ತಡೆ ಶ್ರೀ ಧರ್ಮರಸು ಕುಕ್ಕಿನಂತಾಯ ಕೊಡಮಣಿತಾಯ ದೇವಸ್ಥಾನ ಶ್ರೀ ಬ್ರಹ್ಮಬೈದರ್ಕಳ ಗರುಡಿದ ಆಡಳಿತ ಸಮಿತಿ ಗುರುಕಾರ್ಯರು ಪ್ರವೀಣ್ ಭಟ್ ಕಾನಂಗಿ ಸುದ್ದಿ ಕುಟುಡು ಪಾತಿರ್ದು ದೇವಸ್ಥಾನ ಬೊಕ್ಕ ಗರುಡಿನು 1.5 ಕೋಟಿ ರೂಪಾಯಿ ಖರ್ಚಿಡು ಪಿರ ಸಜ್ಜಿಡು ಕಟ್ಟುದುಂಡು ಶ್ರೀ ಧರ್ಮರಸು ಕಲ್ಲೇರಿ ಕುಕ್ಕಿನಂತಾಯ ಕೊಡಮಣಿತಾಯ ಬ್ರಹ್ಮಬೈದರ್ಕಳ ಬೊಕ್ಕ ಮಾಯಂದಲ ದೇವಿನ ಪಿರ ಪ್ರತಿಷ್ಠೆ ಬ್ರಹ್ಮ ಕಲಶ ಬೊಕ್ಕ ನೇಮೋತ್ಸವ ಡಿಸೆಂಬರ್ 21 25 ಮುಟ್ಟ ಅಟ್ಟಣ ಮಲ್ತದನೆಂದು ಪಂಡಿರು. ಈ ಕ್ಷೇತ್ರದ ಜೀರ್ಣೋದ್ಧಾರಗೂ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿ ಅನುದಾನ ಕೊರ್ದಿತ್ತದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಣವು ಸಹಾಯ ಒದಗದಂಡು ಪಣಪಿಲ ಆರಂತಡೆದ ದುಂಬಾಳ್ತಿಡು ಕೊಣ್ಣಾರ ಸೀಮೆಗೆ ಸಂಬಂಧಪಟ್ಟನ ಗುತ್ತು ಬರಕೆಲು ಬೊಕ್ಕ ಭಕ್ತರ್ನ ಸಹಾಯ ಸಹಕಾರಡು ಜೀರ್ಣೋದ್ಧಾರ ಕಾರ್ಯ ಕೈಗೆಂದು ಅಕೇರಿದ ಹಂತುಡು ಉಂಡು ಪಂಡೇರು. ಡಿಸೆಂಬರ್ 20 ಸೋಮವಾರ ಬಯ್ಯ ಮೂಜಿ ಹಿಡಿದು ಕಲ್ಲೇರಿ ಕುಕ್ಕಿನಂತಾಯ ಸನ್ನಿಧಿ ಹಿಡಿದು ಪುದೆ ಕಾಣಿಕೆ ಮೆರವಣಿಗೆ ನಡಪುಂಡು. 24 ಧರ್ಮರಸು ಬೊಕ್ಕ ಕೊಡಮಣಿತಾಯ ದೈವದ ನೇಮ 25 ಕಾಂಡ 25ನೇ ವರ್ಷದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮಹಾ ಅನ್ನ ಸಂತರ್ಪಣೆ ರಾತ್ರಿ ಬ್ರಹ್ಮಬೈದರ್ಕಳ ನೇಮ ರಾತ್ರಿ 7 ಗಂಟೆಗೆ ಧಾರ್ಮಿಕ ಸಭೆ ನಡಪೆರುಂಡು. ವಿನಯ್ ಗುರೂಜಿ ಆಶೀರ್ವಾದ ಕೊರಿಯರಿತದ ಶಾಸಕರು ಉಮನತ ಕೋಟ್ಯನ್ ಗುರುಕಾರ್ಮ ವಹಿಸುವರು. ಸಂಸದರು ನಳಿನ್ ಕುಮಾರ್ ಕಟೀಲ್, ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ, ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್, SDM ಬರವು ಸಂಸ್ಥೆಯ ಕಾರ್ಯಂತಿರೆ ಡಾಕ್ಟರ್ B ಯಶೋವರ್ಮ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ M ಮೋಹನ್ ಆಳ್ವ,
கர்நாடக பேங்க் ஜெனரல் மேனேஜர் பி ಚಂದ್ರಶೇಖರ ರಾವ್ ಮಲ್ಲಬಿನ್ನೆರಾದು ಪಾಲ್ದೆತುನುವಿருந்து ಪ್ರವೀಣ್ ಭಟ್ ಕಾನಂಗಿ ಪಂಡಿರು. ಬ್ರಹ್ಮ ಕಲಶಾಭಿಷೇಕ ನಡೆದು ಮಧ್ಯಾಹ್ನದಲ್ಲಿ ನಮಗೆ ಉಕ್ಕಿನಂದಯನ ಆ ಒಂದು ದರ್ಶನ ಸೇವೆ ಉಂಟು. ಅವರ ಆ ದೈವದ ಅಭಯವಾಕ್ಯವನ್ನು ಪಡ್ಕೊಂಡು ಅದೇ ದಿನ ರಾತ್ರಿ ಗಂಟೆ 8ರಿಂದ ಉಕ್ಕಿನಂದಾಯನ ನೇಮೋತ್ಸವ ಕಾಲಾದಿಯ ನೇಮೋತ್ಸವವು ನಡೆಯಲಿದೆ. 23ನೇ ತಾರೀಕಿನಂದು ನಾವು ಇಲ್ಲಿ ಉಮಲತ್ತಡೆ ಬ್ರಹ್ಮಬೇದರ್ಕಳ ಗರಡಿಯಲ್ಲಿ ಬೆಳಿಗ್ಗೆ ಗಣಹೋಮ, ಆನಂತರ ಸತ್ಸಂಬಂಧಪಟ್ಟಂತಹ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದ್ದು, ರಾತ್ರಿ ಹೊತ್ತಿನಲ್ಲಿ ವಾಸ್ತು ಹೋಮ, ವಾಸ್ತು ಪೂಜೆ, ವಾಸ್ತು ಬಲಿ, ಸುದರ್ಶನ ಹೋಮ, ಆನಂತರ ದುರ್ಗಾ ನಮಸ್ಕಾರ ಪೂಜೆ, ಕಲಶಾದಿವಾಸ, ಬಿಂಬಾದಿವಾಸ, ಮಂಚಾದಿವಾಸ ಎಲ್ಲ ಕಾರ್ಯಕ್ರಮಗಳು ನಡೆಯಲಿದೆ. 24ನೇ ತಾರೀಕಿನಂದು ನಮ್ಮದು ಅತ್ಯಂತ ವಿಶೇಷವಾದಂತಹ ದಿನ. ನಮ್ಮದು ಎಲ್ಲ ಧರ್ಮದೇವಗಳಿಗೆ ಆವತ್ತು ಪುನರ್ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಾಭಿಷೇಕ ಆಗುವಂತಹ ದಿನ. ಮಜಲೋಡಿ ಗುತ್ತು ಪ್ರಮೋದ್ ಆರಿಗ ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಪದ್ಮನಾಭ ಕೋಟೆ, ಅಶ್ವಥ್ ಪಣಪಿಲ ಸುದ್ದಿ ಕುಟುಡಿತ್ತೀರಿ. ಕಾರ್ಲ ತಾಲೂಕು ಮೇಯರ್ ಕಂಬುಲ ಸಮಿತಿ ಬುಕ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ದ ಒಟ್ಟು ಸೇರಿಗಿಡೆ ಲವಕ್ಕುಶ ಜೋಡುಕರೆ ಬೈಲ್ ಕಂಬುಲ ಶನಿವಾರ ಕಾಂಡೆ ಶುರುವಾತಂದು. ಕಾರ್ಲ ತಾಲೂಕು ಮೇಯರ್ ಕಂಬುಲ ಸಮಿತಿ ಬುಕ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಲವಕ್ಕುಶ ಜೋಡುಕರೆ ಬೈಲ್ ಕಂಬುಲ ಶನಿವಾರ ಕಾಂಡೆ ಶುರುವಾತಂದು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಹರಿದಾಸ್ ಭಟ್ ತುಡರ್ಪುತ್ತಾದ ತಾರಾಯ್ದರ್ತದ ಲವಕ್ಕುಶ ಜೋಡುಕರೆ ಕಂಬುಲ ಉದಿಪನಾಂಡು ಕಂಬಳದ ಕಂಡುಗು ಪೂಕರೆ ಪಾಡಿಯರು. ಅದೇ ಬರ್ತಾರೆ ನಂಬರ್ 43 ಕೋಲ್ನಾಡು ಸಾಗು ಅರ್ಪಿತ್ ಶೆಟ್ಟಣ 43 ಕೋಲ್ನಾಡು ಸಾಗು ಅರ್ಪಿತ್ ಶೆಟ್ಟಣ ಕುಚಕರಡ್ ಬರಂದಿಪ್ಪನ ಕೋಲ್ನಾಡು ಸಾಗು ಅರ್ಪಿತ್ ಶೆಟ್ಟಣ ನಾವೆರದೆಲ್ಲ ಕೋಲ್ನಾಡು ಸಾಗು 10-16 ಬರ್ತಾರೆ ನಂಬರ್ 31 ಪಲ್ಲೆ ಮರೋಡಿ ಕೆಳಗಡೆ ಮೇಲೆ ಕೃತೇಶ್ ಅಣ್ಣಿ ಪೂಜಾರಣ ಲವಕರಡ್ ಬರಂದಿಪ್ಪನ ಮರೋಡಿ ಕೆಳಗಿನ ಮನೆ ಕೃತೇಶ್ ಅಣ್ಣಿ ಪೂಜಾರಣ 998 ಬರ್ತಾರೆ ನಂಬರ್ 52 ನೆಲ್ಲಿಕಾರು ವಿನಯ್ ಪ್ರಸಾದ್ ರಾಘು ಪೂಜಾರಿ ನಾಯರ್ದೆಲ್ಲ ಚಾಂತಲ್ ಕುಸಕಾಡು ಬರ್ದಿಪ್ಪನ ನೆಲ್ಲಿಕಾರು ವಿನಯ್ ಪ್ರಸಾದ್ ರಾಘು ಪೂಜಾರಣ ಹರಿದಾಸ್ ಭಟ್ರು ಕಾರ್ಯಕ್ರಮ ಬಗೆಟ್ಟು ಪಾತಿರ್ದು ಕಂಬಳದ ಬಗೆಟ್ಟು ಮೆಚ್ಚುಗೆ ತಿರಿಪಾಯರು. ಇನಿ ಉತ್ತಮವಾಯಿಚಿತ್ತೆ ಪೂರ್ಣಚಂದ್ರ ಪಂಡಗ ಪುಣ್ಣಮೆಲ ರೋಹಿಣಿ ನಕ್ಷತ್ರ ಪನ್ಪುನ ಪೂರ ಕಾರ್ಯ ಸಾಧನೆಗೆ ಪೂರ್ವ ಶುಭ ಕಾರ್ಯಗೆ ಉತ್ತಮವಾಯಿಚಿತ್ತಿ ನಕ್ಷತ್ರ ರೋಹಿಣಿ ನಕ್ಷತ್ರ ಪುಣ್ಣಮೆ ವಾಯಿಂಚಿತ್ತಿ ನಿತ ಪ್ರಾತಃ ಕಾಲಡು 8 ಗಂಟೆದು 8:30 ಮುಟ ಆಪಿಂಚಿತ್ತಿ ಆ ಒಂಜಿ ಜಾನಪದ ಕ್ರೀಡಾ ಉತ್ಸವ ಎಡ್ಡೆ ರೀತಿ ನಡತದೆ. ಇಡೀ ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ದೇಶ ಪರ್ಯಂತರವಾದ ನಮ್ಮನ ಮೀಯಾರ್ದ ಪುದರ್ ಉರಿಪುಲಕಲ ನೆಕ್ಕೆ ಏರು ಮಾತ ಸಹಕಾರ ಕೊಡ್ತಾರೆ. ಆಕ್ಲೆಗೆ ಪರಮಾತ್ಮೆ ಆಯುಷ್ಯ ಆರೋಗ್ಯ ನೆಮ್ಮದಿ ಆಕ್ಲನಾಕ್ಲ ಸಕುಟುಂಬಾಭಿವೃದ್ಧಿಲ ಆಕ್ಲನಾಕ್ಲ ಮನೆತನದ ದೀಪ ಬೆಳಗುಲಕಲ ಅಂಚನೆ ಈ ಕಂಬಳ ಲವಕುಶ ಕಂಬಳ ಉತ್ತರೋತ್ತರ ಸೇವಾಭಿವೃದ್ಧಿ ಆವಡನ್ನು ಪಂಡದು ಪರಮಾತ್ಮಡ ಭಕ್ತಿ ಶ್ರದ್ಧೆಡು ನಟೊಂದು ಮಿಯರ್ ಇಂಗ್ರಿಜದ ಧರ್ಮಗುರು ಪಾವುಲ್ ರೇಗು ಪಾತಿರ್ದೆ ಕಂಬಳಗು ಪಾಕ ವರ್ಷಲಿನ ಇತಿಹಾಸ ಉಂಡು ಇಂಚಿಪ್ಪದ ವರ್ಷರಡಿ ಒಂದು ಹೆಚ್ಚ ಜನಮೆಚ್ಚುಗೆ ಪಡೆಯುತ್ತದೆ. ಮಿಯರ್ ಲವಕುಶ ಕಂಬಳ ಸೌಹಾರ್ದ ಕಂಬಳ ದಾಯಪಂಡ ಕಂಬಳದ ಜಾಗದ ಸುತ್ತಲ ದೇವಸ್ಥಾನ ಇಂಗ್ರೇಜಿ ಬುಕ್ಕ ಪಳ್ಳಿ ಉಂಡು ಒಂದಿತ ನಡುಟು ಕಂಬುಲ ಮಾತೆರ್ನಲ ಸೌಭಾಗ್ಯ ಅಂತ ಪಂಡೇರು. ಇದೊಂದು ಜಾತಿ ಮತ ಭೇದವಿಲ್ಲದೆ ನಡೆಯುವ ಉತ್ಸವ, ಜಾತ್ರೆ ಅಥವಾ ಹಬ್ಬವೆಂದೇ ಹೇಳಬಹುದು. ಇದರಿಂದ ನಮ್ಮ ಮಧ್ಯೆ ಐಕ್ಯತೆ ಮತ್ತು ಸೌಹಾರ್ದತೆ ಹೆಚ್ಚಲು ಕಂಬಳ ಸಹಕಾರಿಯಾಗಿದೆ. ಕಂಬಳ ಕೋಣಗಳನ್ನು ಸಾಕುವುದು ಒಂದು ಹವ್ಯಾಸ, ಸಣ್ಣ ವಿಷಯವೇನಲ್ಲ. ಬಹಳ ಖರ್ಚು ವೆಚ್ಚದ ಮಾತಾದರೂ ಅದರ ಯಜಮಾನರಿಗೆ ಹೆಮ್ಮೆಯ ವಿಷಯ. ಸಾಧ್ಯವಾದ ಎಲ್ಲ ಕಂಬಳಗಳಲ್ಲಿ ಭಾಗವಹಿಸಿ
ಬಹುಮಾನ ಗಳಿಸಬೇಕೆಂಬ ಅವರ ಹಂಬಲ. ಬಹುಮಾನ ಗಳಿಸದಿದ್ದರೂ ಭಾಗವಹಿಸಿದ್ದೇನೋ ಎಂಬ ತೃಪ್ತಿ ಅವರದು. ಕಂಬಳವು ಒಂದು ದಿನದ ಆಟವಲ್ಲ. ನಿರಂತರ ಅಭ್ಯಾಸ, ಪರಿಶ್ರಮ, ಕೋಣ ಓಡಿಸುವವರಿಂದ ನಡೆಯುತ್ತದೆ. ಕೋಣಗಳ ಪೋಷಣೆ ಹಾಗೂ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತದೆ. ಈ ಪೊರ್ತುಡು ಕಂಬಳ ಸಮಿತಿ ಗುರ್ಕಾರ್ಯರು ಇಂಧನ ಬೊಕ್ಕ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ವಿ ಸುನಿಲ್ ಕುಮಾರ್, ಸಂಘಟನಾ ಕಾರ್ಯಂತಿರು ಗುಣಪಾಲ ಕಡಂಬ, ಜತೆ ಕೋಶಾಧಿಕಾರಿ ರವೀಂದ್ರ ಕುಮಾರ್ ಕುಕ್ಕುಂದೂರು ಪಾಲ್ದೊಂಡೇರು. ಫ್ರೆಂಡ್ಸ್ ಕುಪ್ಪೆ ಪದವು ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಬೊಕ್ಕ ಬೇತೆ ಬೇತೆ ಸಂಘಟನೆಯ ಒಟ್ಟು ಸೇರಿಗಿಡೆ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಬೊಕ್ಕ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬ್ಲಡ್ ಬ್ಯಾಂಕ್ ಕುಡ್ಲ ಒಟ್ಟು ಸೇರಿಗಿಡೆ ಇಂಚಿಪ ಕುಪ್ಪೆ ಪದದ ಆಶಾ ಕಿರಣ ಚರ್ಚ್ ಹಾಲ್ಡ್ ಮಾಮಲ್ಲ ನೆತ್ತಿರ್ದಾನ ಶಿಬಿರ ನಡಪಾದಿದ್ದೀರು. ಫ್ರೆಂಡ್ಸ್ ಕುಪ್ಪೆ ಪದವು ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಬೊಕ್ಕ ಬೇತೆ ಬೇತೆ ಸಂಘಟನೆಯ ಒಟ್ಟು ಸೇರಿಗಿಡೆ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಬೊಕ್ಕ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬ್ಲಡ್ ಬ್ಯಾಂಕ್ ಕುಡ್ಲದ ಒಟ್ಟು ಸೇರಿಗಿಡೆ ಅವಿನಾಶ್ ಆಳ್ವ ನಿಂಪುಗಾದು ಲ್ಯುಕೋಮಿಯಡ್ದು ನರಳೊಂದುಪ್ಪುನ ಅಬ್ದುಲ್ ರಜಾಕ್ ಸಾಯರ್ಥ ಆಶಾ ಕಿರಣ ಚರ್ಚ್ ಹಾಲ್ ಕುಪ್ಪೆ ಪದವಡು ಮಾಮಲ್ಲ ನೆತ್ತಿರ್ದಾನ ಶಿಬಿರ ನಡತನೆ. ಸಾಮಾಜಿಕ ಕಾರ್ಯಕರ್ತರು ಮುನೀರ್ ನಡುಪಳ್ಳ ಗುರ್ಕಾರ್ಮಿಡ್, ಬಜ್ಪೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಶಿಬಿರ ಉದ್ದೀಪನ ಮಲ್ತೇರು. ಮಿಥುನ್ ರೈ, ಖತೀಬೀರ್ ಶಾಫಿ ಮದನಿಕರಾಯ, ಝೈನುದ್ದೀನ್ ಮುಕ್ದಬ್ ಅನ್ಸಾರಿ, ದೇವಸ್ಥಾನದ ಪುರೋಹಿತರು ಸದಾಶಿವ ಕಾರಂತ್, ಗಿರೀಶ್ ಆಳ್ವ, ಅಬ್ದುಲ್ ಗಫೂರ್ ಕುಳಾಯಿ, ಧರ್ಮಗುರು ಗ್ರೀಶನ್, ಸಿರಾಜುದ್ದೀನ್ ಪರ್ಲಡ್ಕ, ಕುಪ್ಪೆ ಪದವು ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಡಿಪಿ ಹಮ್ಮಬ್ಬ, ಮುತ್ತೂರು ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಸತೀಶ್ ಬಳ್ಳಾಜೆ, ಅರ್ಜುನ್ ಭಂಡಾರ್ಕರ್, ಮುಫೀದ್ ಅಡ್ಯಾರ್, ಪುರುಷೋತ್ತಮ ಸಮಾಗಮ, ನೌಷದ್ ಹಾಜಿ ಸುರಲ್ಪಾಡಿ ಪಾಲ್ದೆ ತೊಂದಿರು. ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಕರು ಅರ್ಜುನ್ ಭಂಡಾರ್ಕರ್ ಬೊಕ್ಕ ಸತ್ತರ್ ಗೂಡಿನ ಬಳಿ ಮುಕ್ಲಿಗೆ ತಮ್ಮನದ ಮರ್ಯಾದೆ ಮಲ್ತೇರು. ನೆತ್ತಿರ್ದಾನ ಶಿಬಿರಡು ಒಟ್ಟು 151 ಜನ ನೆತ್ತಿರ್ದಾನ ಮಲ್ತೇರು. ಇತ್ತೆ ಕುಡರ ಮುಖ್ಯಾಂಶಗಳು. ಕುಡ್ಲದ ಬೆಂಗರಡು ನಾಡ ಓಡ ಉಂತೆರದಕ್ಕೆ ಅಲ್ಪಸಂಖ್ಯಾತರಿಗಾದ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರ ಕಟ್ಟುನ ಯೋಜನೆಗಳಿಗೆ ಚಾಲನೆ. ಕಂಕನಾಡಿ ಶ್ರೀ ಬ್ರಹ್ಮಬೈದರ್ಕಳ ಗರುಡಿಡು ಕೊಡಿಯೇರ್ದು ವರ್ಷಾದ ಜಾತ್ರೆ ಶುರು. ರಡ್ಡು ವರ್ಷುಡುದುಂಬು ಗಾಳಿ ಬರ್ಸುಗು ಇಲ್ಲು ಮಗರ್ದು ಪೋಂಡಲ ಇಡಿಮುಟ್ಟ ಸರ್ಕಾರದ ಪರಿಹಾರ ಇಜ್ಜಿ ಒಡಿಪು ಮಣಿಪುರ ಗ್ರಾಮದ ಸುಮತಿ ಮರಕಾಲ್ದಿಯರ್ನ ಕತೆ ವ್ಯತೆ ಒಂಜುವರ. ಕಾರ್ಲದ ಮಿಯರ್ಡ್ ಲವಕುಶ ಜೋಡುಕರೆ ಬೈಲ್ಕಂಬಲ. ಇಡಗಿನಿತ ನಮ್ಮ ಕುಡ್ಲ ತುಡು ವಾರ್ತೆಲು ಮುಗಿಂಡು ನಾಲಾತ್ ಸುದ್ದಿ ಬೊಕ್ಕ ಮನರಂಜನೆಗಾದು ತೂ ಒಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೆಲು.